ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆ ಮಾತರೆಲ್ಲ ಮೂಕೆಡೆ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಅನ್ನಪೂರ್ಣಿ ಕಿಚನ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಬಿಳಿ ಬಟ್ಟೆಗೆ ಅರಸಿನ ಹುಡಿ ಹಾಕಿ ಏನೋ ಮಾಡ್ತಾ ಇದ್ದೇನೆ. ಅದು ಏನು ಅಂತ ನೀವು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನಿಖಲ್ ಮುಲ್ ತೂವೊಂದಿಪ್ಪರು ಒಂಜಿ ಬೊಲ್ದು ಕುಂಟುಗೆ ಯಾನು ಅಂತೆ ಮಂಜಾಲ್ದ ಪುಡಿ ಪಾರ್ದು ಅದನ್ನು ಮಲ್ತೊಂದುಲ್ಲೆ. ಅವು ದಾದ ಬಂದು ತೋಡಣ ಕಡೆಯ ಮುಟ ತುಲೆ ಇತ್ತದುಲೆ ನಾನು ಚೂರು ಮಂಜಾಲ್ದ ಪೊಡಿ ತೆತ್ತೊಂಡೆ. ಅವೇನಿತೆ ನನಂಜಿ ಬೊಲ್ದು ಕುಂಟುಗ ಪಾಡೊಂದುಲ್ಲೆ ಒಂಜಿ ಚೂರು ಪಾಡೊಂದುಲ್ಲೆ. ಈಗ ನೋಡಿ, ಒಂದು ಬಿಳಿ ಬಟ್ಟೆಗೆ ನಾನು ಸ್ವಲ್ಪ ಅರಸಿನ ಹುಡಿ ಹಾಕ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತೇನೆ. ಆ ಅರಸಿನ ಹುಡಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೇನೆ. ಆ ಮಂಜಾಲ್ದ ಪೊಡಿಗೆ ಚೂರಿಯ ನೀರ್ಲ ಪಾಡುವೆ ತುಲೆ ಇತ್ತೆ ನಮ್ಮ ಇಂಚ ಮಲ್ತಂಡ ಬೊಲ್ದು ಕುಂಟುಡು ಮಂಜಲ್ದ ಕಲೆ ಆಂಡ ಪೋಪುಜಿ. ಮಂಜಲ್ದ ಕಲೆ ಆವಡ್, ಕುಂಕುಮದ ಕಲೆ ಆವಡ್, ಅತ್ತನ ಅರೆಪ್ಪುದ ಕಲೆ ಆವಡ್ ನಮ್ಮ ಬೊಲ್ದು ಕುಂಟುಗು ತಾಗಂಡ ಪೋಪುಜಿ. ಐಕ್ ನಿಕ್ಲೆಗೆ ಆನ್ ಮುಲ್ಪ ಒಂಜಿ ಟಿಪ್ ಅನ್ನೊಂದುಲೆ ಎಂಚ ಒಂದಿನ ದೆಪ್ಪೊಲೆ ಪಂದು ಕಡೆಯ ಮುಟ ಸ್ಕಿಪ್ ಮಲ್ಪಂದೆ ತುಲೆ. ನಾವು ಯಾವುದೇ ಒಂದು ಬಿಳಿ ಬಟ್ಟೆಗೆ ಅರಸಿನ ಆಗಲಿ ಕುಂಕುಮ ಆಗಲಿ ಅಥವಾ ಯಾವುದೇ ಕಲೆ ಆದರೆ ಅದು ಹೋಗೋದಿಲ್ಲ. ಅದಕ್ಕೆ ನಾನೀಗ ನಿಮಗೆ ಒಂದು ಟ್ರಯಲ್ ಆಗಿ ತೋರಿಸ್ತಾ ಇದ್ದೇನೆ. ಬಿಳಿ ಬಟ್ಟೆಗೆ ಅರಸಿನ ಅಥವಾ ಕುಂಕುಮದ ಕಲೆ ಆದರೆ ಹೇಗೆ ನಾವು ಅದನ್ನು ತೆಗೆಯೋದು ಅಂತ ನಿಮಗೊಂದು ಟಿಪ್ ಹೇಳ್ತಾ ಇದ್ದೇನೆ. ನೀವು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಈಗ ನಮ್ಮ ಬಿಳಿ ಬಟ್ಟೆಗೆ ಹೀಗೆ ಕಲೆ ಆಯಿತು. ತುಲೈತೆ ನಮ್ಮ ಮಂಜಲ್ದ ಕಲೆ ಆಂಡ್ ನಿಕ್ ಬೊಲ್ದುದ ಬೈರಸ್ಗೆ ಇದನ್ನು ಫಸ್ಟ್ ಸಾಬೂನುಡು ನಿಕ್ಲಿಗೆ ದೆಕ್ಕದು ತೋಚ್ಪಾವೆ ನೋಡಿ. ಸಾಬೂನಲ್ಲಿ ನಾನೀಗ ಮೊದಲು ಇದನ್ನು ತೊಳೆದು ತೋರಿಸ್ತಾ ಇದ್ದೇನೆ. ಆವಾಗ ನೋಡಿ, ನಾವು ಸಾಬೂನು ಹಾಕಿದಾಗ ಸುಣ್ಣದ ಅಂಶ ಇರೋ ಕಾರಣ ಸಾಬೂನಲ್ಲಿ ಅದು ಕೆಂಪು ಕಲರ್ ಬರ್ತದೆ ನೋಡಿ. ಸುಣ್ಣದ ಅಂಶ ಇಪ್ಪುನೆಡ್ದ ಹತ್ರ ಮಂಜಲ್ಗೆ ಸುಣ್ಣ ಬುರುಂಡ ಅವು ಕೆಂಪು ಆಪುಂಡು. ಅಂಚನೆ ಮಂಜಲ್ದ ಕಲೆ ಇತ್ತಂಡ ಕುಂಟುಡು ಬೊಲ್ದು ಕುಂಟುಡು ಅವು ಕೆಂಪು ಕಲರ್ಗೆ ತಿರ್ಗೊಂಡು ತುಲೆ ಇಂಚ ಕೆಂಪು ಕಲರ್ ಆಂಡ್ ಇತ್ತೆ ಒಂದು ನಮ್ಮ ದೆಕ್ಕಂಡ ತೇನ ಮಲ್ತಂಡಲ ಮಂಜಲ್ದ ಕಲೆ ಪೋಪುಜಿ ಬೊಲ್ದುದ ಕುಂಟುಡು ಇತ್ತಂಡ. ನಾವಿದನ್ನು ಎಷ್ಟು ತೊಳೆದ್ರೂ ಬಿಳಿ ಬಟ್ಟೆಯಲ್ಲಿ ಅರಸಿನದ ಕಲೆ ಹೋಗೋದಿಲ್ಲ. ಹೀಗೆ ಆಯಿತು ನೋಡಿ. ಇದನ್ನು ಚೆನ್ನಾಗಿ ಈಗ ನೀರಿನಲ್ಲಿ ತೊಳೆದು ನಾವಿದನ್ನು ಚೆನ್ನಾಗಿ ನೋಡಿ ಅದರ ನೀರನ್ನು ಹಿಂಡ್ಕೋಬೇಕು. ಇದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಇತ್ತೆ ಒಂದೇನು ಶೋಕು ಅರ್ಧ ದಾಣತೆ ಒಂದೇನಂತೆ ಶೋಕು ಲುಂಬುದು ಗಟ್ಟಿ ಪುಂಟುದು ಪತ್ತೊಂದು ಬರ್ಕ ಫಸ್ಟ್ ಒಂದು ನೀರು ಪಾರ್ದು ಕಲರ್ ತುಲಿ ಅಂಚನೆ ಉಂಡು ನೋಡಿ. ಇದರಲ್ಲಿ ಕಲೆ ನೋಡಿ ಹಾಗೆ ಉಂಟು ಅರಸಿನದ್ದು, ಹೋಗಲಿಲ್ಲ. ಯಾವ ಸಾಬೂನು ಹಾಕಿದರೂ ಇದು ಹೋಗೋದಿಲ್ಲ. ಇದನ್ನೀಗ ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದರಲ್ಲಿರುವ ನೀರಿನ ಅಂಶವನ್ನೆಲ್ಲ ನಾವು ಹಿಂಡ್ಕೋಬೇಕು ನೋಡಿ. ಈಗ ಇದನ್ನು ನಾನು ನೀರಲ್ಲಿ ಸ್ವಲ್ಪ ಹಾಕಿ ಇದನ್ನು ತೊಳ್ಕೊಳ್ತಾ ಇದ್ದೇನೆ. ಸಾಬೂನಿನ ಅಂಶ ಉಂಟು, ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಹೀಗೆ ನೀರಿನಲ್ಲಿ ತೊಳ್ಕೊಂಡು ಹಿಂಡ್ಕೊಂಡು ತರ್ತಾ ಇದ್ದೇನೆ. ತುಳಿತೇನೆ ಬೈರಸನ್ನು ಪುಂಟುದು ಪತ್ತೊಂದು ಬತ್ತೆ ನೋಡಿ. ಹಿಂಡಿ ಈಗ ನಾನು ನಿಮಗೆ ಆ ಟವಲನ್ನು ತೋರಿಸ್ತಾ ಇದ್ದೇನೆ. ಬಿಳಿ ಬಟ್ಟೆಯನ್ನು ನೋಡಿ, ಒಂದು ಸೈಡು ಹೀಗೆ ಉಂಟು, ಮತ್ತೊಂದು ಸೈಡು ನೋಡಿ ಅರಸಿನದ ಕಲೆ ಆಗಿದೆ. ಈಗ ನಾವು ಇದಕ್ಕೆ ಏನು ಮಾಡೋದು ಅಂತ ನಾನು ಹೇಳ್ತೇನೆ. ಇಲ್ಲಿ ತುಲೆ ಇತ್ತೆನೆಟೆ ಮಂಜಲ್ದ ಕಲೆ ಉಂಡು, ಅಂಚಿಡು ಬೊಲ್ದೆ ಉಂಡು. ಒಂದಕ್ಕಿತ್ತೆ ನಮ್ಮ ದಾದ ಮಲ್ಪೊಲಿ ಒಂಜಿ ಬೊಲ್ದುದ ಅಂಗಿಡ ಆವಡ್, ಬೊಲ್ದುದ ಶಾಲುಡ ಆವಡ್, ವೈಟೆ ಆವಡ್ ಇಂಚ ಮಂಜಲ್ದ ಕಲೆ ಆತನ ಕುಂಕುಮದ ಕಲೆ ಅಂಡ ಐಕ್ ನಮ್ಮ ಇಲ್ಲಲ್ಲೇ ದಾದ ಮಲ್ಪೊಲಿಂದ ಪನ್ಪೆತ್ತೆ ತುಲೆ ಇತ್ತೆ ಅನ್ನೊಂದೇನು ಇಂಚ ಬುಡ್ಪ ಉಂಡೆ. ಇತ್ತೆ ನಮ್ಮ ಮೂಲೊಂಜನ ಲಿಂಬೆ ದೆತ್ತೊಂದೆ ನೋಡಿ. ಇಲ್ಲಿ ನಾನೀಗ ಒಂದು ಲಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಹೀಗೆ ನೋಡಿ, ಈಗ ಫಸ್ಟ್ ಅರಸಿನ ತಾಗಿದ ಜಾಗವನ್ನು ಹೀಗೆ ಬಟ್ಟೆಯನ್ನು ಬಿಡಿಸ್ಕೋಬೇಕು. ಮತ್ತು ಈ ಲಿಂಬೆಯನ್ನು ಫಸ್ಟ್ ನಾವು ಕಟ್ ಮಾಡ್ಕೊಳ್ಳುವ. ಮಂಜಲ್ ತಾಗದಿನ ಜಾಗ ನಮ್ಮ ಇಂಚ ಬುಡ್ಪದ ಅರ್ಧದ ಹಾಕಿನ ಒಂಜಿ ಲಿಂಬೆ ನಿಚ್ಚ ಮೂರ್ದು ದೀವನೋಡು. ಇತ್ತೆ ತುಲೆ ನಮ್ಮ ಆ ಮಂಜಲ್ ತಾಗದಿನ ಜಾಗಗೆ ಈ ಲಿಂಬೆನ ಇಂಚ ತುಲೆ ಇಂಚ ಪೂಜೋಡು ಲಿಂಬೆನ ಆ ಮಂಜಲ್ ಒಲ್ಪ ಒಲ್ಪ ತಾಗದಂಡ ಕಲೆ ಅಡೆಗೆ ಪೂರ ಇಂಚ ನಮ್ಮ ಲಿಂಬೆದ ರಸನ ಇಂಚ ಪೂಜೋಡು. ಎಲ್ಲೆಲ್ಲಿ ಅರಸಿನದ ಕಲೆ ತಾಗಿದೆ ಅಲ್ಲೆಲ್ಲ ಈ ಲಿಂಬೆಯನ್ನು ಕಟ್ ಮಾಡಿ ನಾವು ಹೀಗೆ ಅದಕ್ಕೆ ತಾಗಿಸಬೇಕು ನೋಡಿ. ಹೀಗೆ ಅರಸಿನ ತಾಗಿದ ಜಾಗಕ್ಕೆ ನಾವು ಹೀಗೆ ಹಾಕಿ ಕರೆಕ್ಟಾಗಿ ಹಾಕಬೇಕು. ಎಲ್ಲೆಲ್ಲಿ ಅರಸಿನ ತಾಗಿದೆ ಅಲ್ಲಲ್ಲಿ ಎಲ್ಲ ಹಾಕಬೇಕು. ಒಳ್ಳೆ ಒಂದು ಟಿಪ್, ನೀವೇ ನೋಡಿ ಕೊನೆಗೆ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ. ಈಗ ನೋಡಿ ಎಲ್ಲ ನಾನು ಚೆನ್ನಾಗಿ ತಾಗಿ ಆಯಿತು. ನಿಗುಲೆ ತುಲೆ ಲಾಸ್ಟ್ ಗೆಟ್ಟೆ ರಿಸಲ್ಟ್ ಬರ್ಪುಣ ಇಂಚ ಪಂದು ಕಡೆಯ ಮುಟ ತುಲೆ ಇದು ಒಂದು ಲಿಂಬೆ ತಾಗದ ನಮ್ಮ ಒಂದು 10 ನಿಮಿಷ ಇಂಚನೆ ಬುಡ್ಕ ಒಂದು 10 ನಿಮಿಷ ನಾವು ಇದನ್ನು ಹೀಗೆ ಇಡಬೇಕು. ಇಲ್ಲಿ ತುಂಬ ಮಳೆ ಬರ್ತಾ ಉಂಟು, ಬಟ್ಟೆ ಒಣಗೋದು ಕೂಡ ಇಲ್ಲ. ಮುಲ್ಪ ಮಸ್ತ್ ಬರ್ಸ ಬರೋದುಂಡು ಅಂಚ ಒಂದು ಕುಂಟುಲ ಉಣ್ಗರೆಗೆ ಮಸ್ತ್ ಬಂಗನೆ. ಇವಾಗ ನೋಡಿ, ಇದು 10 ನಿಮಿಷ ನಾವು ಇದನ್ನು ಹೀಗೆ ಸೈಡಲ್ಲಿ ಇಟ್ಟು ಬಿಡಬೇಕು. 10 ನಿಮಿಷ ಆದ ನಂತರ ನೋಡಿ ನಾವು ಹೀಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು. ಒಂದು 10 ನಿಮಿಷ ಆದ ನಂತರ ಹೀಗೆ ಮಾಡಬೇಕು. ಒಂದು 10 ನಿಮಿಷ ಹಾಕಿನ ನಮ್ಮ ಒಂದೇನು ಶೋಕು ನೀರು ಪಾರ್ದು
ಚೂರು ಇಂಚ ದೆಕ್ಕೊಡು ಲಾಯ್ಕ್ ದೆಕ್ಕೊಡು ಸಾಬೂನು ಪೂರ ಪಾಡ್ರೆ ಬಲ್ಲಿ. ಇವಾಗ ನಾವು ಇದಕ್ಕೆ ಸಾಬೂನು ಏನು ಹಾಕೋಬಾರ್ದು. ಇದನ್ನು ಸ್ವಲ್ಪ ನಾವು ತಿಕ್ಕಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನು ಹಿಂಡ್ಕೋಬೇಕು. ಒಂದೊಂದು ಚೂರು ಇಂಚ ಸಾಬೂನು ಪೂರ ಪಾಡಂದೆ ಇಂಚ ದೆಕ್ಕದು ಶೋಕು ಲುಂಬೋಡು ಇಂಚ ಬುಕ್ಕ ಗಟ್ಟಿ ಪುಂಟೊಡುವುದೇನು ಗಟ್ಟಿ ಪುಂಟುದೋನೇನು ಆಜಿಡುಡು. ಇದನ್ನು ನೋಡಿ ಚೆನ್ನಾಗಿ ಹೀಗೆ ತೊಳೆದು ಇವಾಗ ನಿಮಗೆ ಅರಸಿನ ಕಲೆ ಕಾಣ್ತಾ ಉಂಟು. ಮತ್ತೆ ನೋಡಿ ಇದರ ಲೆಂಬೆ ಹಣ್ಣು ಹಾಕಿದ್ರಿಂದ ಮತ್ತೆ ಏನಾಗ್ತದೆ ಅಂತ ನೋಡಿ. ಒಂದು ಇತ್ತನಿಗಲೇ ಮಂಜಲ್ದ ಕಲೆ ತೋಜೋದುಂಡು ಬೊಕ್ಕ ನಿಗಲು ತೂವರು ಎಂಚ ಆತನು ಕುಂಟು ಬಂದು ಇದನ್ನೀಗ ಚೆನ್ನಾಗಿ ಹಿಂಡ್ಕೋಬೇಕು. ಈತ ಒಂದನ್ನು ಶೋಕು ನಿರ್ಜನ್ಲಕ್ಕ ಪುಂಟೋಡು ಪುಂಟುದು ತುಲೆ ಕೊಡ್ತುದು ನಮ್ಮೊಂದಿನಿತ್ತೆ ಆಜಿಡುಗ. ಇದನ್ನು ನೋಡಿ ಹೀಗೆ ಬಿಡಿಸಿ ಚೆನ್ನಾಗಿ ಬಿಡಿಸಿ ನಾವಿದನ್ನು ಒಣಗಲಿಕ್ಕೆ ಹಾಕುವ. ಈಗ ನೋಡಿ ಈಗ ಕಲೆ ಕಾಣ್ತಾ ಉಂಟು ನಿಮಗೆ ಸರಿ ಕಾಣ್ತಾ ಉಂಟು. ಈತ ಕಲೆ ತೋಜು ನೋಡಿದಲ್ಲಿ ಒಂದು ಸೈಡ್ ಮಂಜಲ್ ಒಂದು ಸೈಡ್ ಬೊಲ್ದು ಉಂಡು. ಈತ ನಮ್ಮೊಂದಿನ ಆಜಿಡ್ಗ ತುಲೆ ಅನ್ಮೂಲ್ ಬರ್ಸ ಬರೋದು ಅಂಚೆ ಉಳ್ಳೈಡೆ ಒಂಜಿ ನೇಲೆಡು ಪಾಡೊಂದುಲ್ಲೆ. ಮಳೆ ಬಂದ ಕಾರಣ ಒಳಗಿನ ಒಂದು ಹಗ್ಗದಲ್ಲಿ ಇದನ್ನು ನೋಡಿ ಒಣಗಲಿಕ್ಕೆ ಹಾಕಿ ಆಯಿತು. ನೋಡಿ ಇವಾಗ ಇದು ಚೆನ್ನಾಗಿ ಒಣಗಬೇಕು. ಒಣಗಿದ ಮೇಲೆ ನೀವೇ ನೋಡಿ ಮ್ಯಾಜಿಕ್ಕು ಎಷ್ಟು ಕ್ಲೀನಾಗಿ ನಮ್ಮ ಬಟ್ಟೆ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ. ಚೆನ್ನಾಗಿ ಒಣಗಲಿ. ಒಂದು ಶೋಕು ಒಣಗುದಾಯ ಬಕ್ಕ ನಿಗ್ಲಿಗೆ ಎಂಚ ಆತನೊಂದು ವೈರಸ್ ತೋಜವೆ ತುಲೆ ಒಂತೆ ಪುರತ್ತು ಒಣಗಿನೇ ಆಯ್ತಾ ಕಲರ್ ತುಲೆ ಡಲ್ಲ ಒಂದು ಬತ್ತಂಡು ಕರೆಕ್ಟ್ ಒಣಗೊಂಡ ನಿಕ್ಲೆ ಗೊತ್ತೇ ಆ ಪೂಜಿ ಆಯ್ತು ಮಂಜಲ್ದ ಪೊಡಿ ಬೋರ್ದುಂಡು ಬಂದು ಅದು ಚೆನ್ನಾಗಿ ಒಣಗಿದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಅದರಲ್ಲಿ ಅರಸಿನ ಬಿದ್ದಿದೆ ಅಂತ. ನೋಡಿ ಈಗ ಇದು ಚೆನ್ನಾಗಿ ಒಣಗಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲೆ ಹೋಗಿದೆ. ಇದನ್ನು ನಾನು ಈಗ ಬಿಡಿಸಿ ಕೂಡ ತೋರಿಸ್ತೇನೆ. ಇಲ್ಲಿ ನೋಡಿ ಒಂದೇ ಒಂದು ಚೂರು ಇದು ಸೈಡಲ್ಲಿ ನಾವು ಅರಸಿನ ಹಾಕಿದ್ದು, ಮತ್ತೊಂದು ಸೈಡ್ ಎಲ್ಲ ನಿಮಗೆ ಇಡೀ ಟವಲನ್ನೇ ತೋರಿಸ್ತಾ ಇದ್ದೇನೆ. ತುಲೆ ಒಂಜಿ ಚೂರ್ಲ ಒಲ್ಪಲ ಮಂಜಲ್ದ ಕಲೆ ಇಜ್ಜಿ ನಿಕ್ಲೆಗ್ ಈ ಟಿಪ್ಪು ಇಷ್ಟಾಂಡೆನ್ವೆ ಇಷ್ಟಾಂಡ ಐನಾತ್ ಜನಕ್ಕೆ ಶೇರ್ ಮಲ್ಪಲೆ ಅಂಚನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ನಿಮಗೆ ಈ ಟಿಪ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.